ಮಂಗಳೂರಿನ ಬಹುನಿರೀಕ್ಷಿತ ಚಾಕ್ಲೇಟ್ ಹಬ್ಬವಾದ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅವರ 6ನೇ ಆವೃತ್ತಿಯ ಚಾಕ್ಲೇಟ್ ಸ್ಟ್ರೀಟ್ ಕಾರ್ಯಕ್ರಮವು ಏಪ್ರಿಲ್ 19 ಮತ್ತು 20ರಂದು ಮಂಗಳೂರಿನ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ನಡೆಯಲಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಯೋಜಕರಾದ ಪ್ರಕಾಶ್ ಕೆ ಅವರು 6ನೇ ಆವೃತ್ತಿಯ ಚಾಕೊಲೇಟ್ ಸ್ಟ್ರೀಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನ 3ನೇ ವರ್ಷದ BA ವಿದ್ಯಾರ್ಥಿಗಳಿಂದ ಆಯೋಜಿಸಲ್ಪಟ್ಟಿರುವ ಈ ವರ್ಷದ ಆವೃತ್ತಿಯು ಚಾಕ್ಲೇಟ್ ಸೃಜನಶೀಲತೆಯನ್ನು ಆಚರಿಸುವ ಉದ್ದೇಶವನ್ನು ಹೊಂದಿದೆ ಎಂದರು. ಇದರ ಒಂದು ವಿಶೇಷತೆ ಹೇಳಿದ್ರೆ ಮಕ್ಕಳೇ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಕಾರ್ಯಕ್ರಮ. ಈ ಹೋಮ್ ಬೇಕರ್ಸ್ ಏನಿದ್ದಾರೆ ಅವರಿಗೆ ಒಂದು ವೇದಿಕೆ ನೀಡುವಂತ ಒಂದು ಕಾರ್ಯಕ್ರಮವನ್ನು ಕಳೆದ 6 ವರ್ಷದಿಂದ ಪ್ರತಿ ಬ್ಯಾಚಿನ BA ಸ್ಟೂಡೆಂಟ್ಸ್ನ ಒಂದು ಕಾರ್ಯಕ್ರಮ ಇದಾಗಿದೆ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನೇಸರ ಕಾಡನಕುಪ್ಪೆಯವರು ಮಾಹಿತಿ ನೀಡಿ 2 ದಿನಗಳ ಕಾರ್ಯಕ್ರಮದಲ್ಲಿ ಮಂಗಳೂರಿನ 20ಕ್ಕೂ ಹೆಚ್ಚು ಬೇಕರ್ಗಳು ಮತ್ತು ಚಾಕ್ಲೇಟಿಯರ್ಗಳು ಭಾಗವಹಿಸಲಿದ್ದು ಅವರು ವ್ಯಾಪಕ ಶ್ರೇಣಿಯ ಚಾಕ್ಲೇಟ್ ಆಧಾರಿತ ಸಿಹಿ ತಿಂಡಿಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಹಬ್ಬವು ಗೃಹಾಧಾರಿತ ಬೇಕರ್ಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು, ತಮ್ಮ ಬ್ರ್ಯಾಂಡ್ಗಳನ್ನು ಉನ್ನತೀಕರಿಸಲು ಮತ್ತು ಬೆಳೆಯುತ್ತಿರುವ ಚಾಕ್ಲೇಟ್ ಪ್ರಿಯರೊಂದಿಗೆ ಸಂವಹನ ನಡೆಸಲು ಉತ್ತಮ ವೇದಿಕೆಯನ್ನು ಒದಗಿಸುತ್ತದೆ ಎಂದರು. ಮಾನವಿಕ ಸಂಸ್ಥೆಗಳಿಗೂ ಈ ಸಂಶೋಧನೆ, ಆವಿಷ್ಕಾರ ರೀತಿಯ ಕೆಲವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಅಳವಡಿಸ್ಕೋಬಹುದು. ಅದೇ ರೀತಿಯ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಚಾಕ್ಲೇಟ್ ಫೆಸ್ಟಿವಲ್ ಏನಿದೆ, ಈ 6ನೇ ಆವೃತ್ತಿಯ ಕಳೆದ 6 ವರ್ಷಗಳಿಂದ ನಾವು ಸ್ಥಳೀಯ ಬೇಕರ್ಗಳಿಗೆ, ಸ್ಥಳೀಯ ಚಾಕ್ಲೇಟ್ ಬೇಕರ್ಗಳಿಗೆ ಒಂದು ಬೆಂಬಲ ನೀಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಅಡುಗೆ ಮಾಡುವಂತಹ ಒಂದು ಕಲೆ ಏನಿದೆ, ಇದು ಕೇವಲ ಕಲೆ ಮಾತ್ರ ಅಲ್ಲ, ಇದು ವಿಜ್ಞಾನ ಸಹಿತ. ಈ ವಿಜ್ಞಾನದಲ್ಲಿ ಹೇಗೆ ನಾವು ನಾವೀನ್ಯತೆಯನ್ನು ತರಬಹುದು, ಹೇಗೆ ವಿಭಿನ್ನವಾದ ಹಣವನ್ನ ಉಳಿಸುವಂತಹ, ಇಂಧನವನ್ನು ಉಳಿಸುವಂತಹ ಮತ್ತು ಹೆಚ್ಚು ಕಾರ್ಯಕ್ಷಮತೆಯನ್ನು ತರುವಂತಹ ಮತ್ತು ಹೆಚ್ಚು ನಾವೀನ್ಯ ರುಚಿಯನ್ನ ನಾವು ಕೊಡುವಂತಹ ಒಂದು ಸಾಧ್ಯತೆಗಳು ಹೇಗಿವೆ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಈ ಪ್ರಯತ್ನಕ್ಕೂ ಮತ್ತೆ ನಮ್ಮ IIC ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇನ್ನೋವೇಷನ್ ಕೌನ್ಸಿಲ್, ಈ 2 ವಿಚಾರಗಳಿಗೆ ಪರಸ್ಪರ ಸಂಬಂಧ ಇದೆ. ಹಾಗಾಗಿ ನಾವು ನಮ್ಮ ಬೇಕರ್ಗಳಿಗೆ ಒಂದು ನಾವೀನ್ಯತೆಯನ್ನ ಪರಿಚಯಿಸುವಂತ ಒಂದು ಉದ್ದೇಶದಿಂದ ನಾವು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಧ್ಯಾಪಕ ಸಂಯೋಜಕರಾದ ಅರ್ಚನ್ ಮಿತ್ರಾ, ವಿದ್ಯಾರ್ಥಿ ಸಂಯೋಜಕರಾದ ಗಾಯತ್ರಿ, ಸೆಬಿನ್ ಜೇಕಬ್, ಕತಿಜತ್ ಅಫ್ರಾಹ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.